ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಗ ತಿರುಗುನಲ್ಪ ಇತ್ತಿನ ಪರ ಬಸ್ ತಂಗುದಾಣನು ಊರ್ದಕ್ಲಿನ ಬೇಡಿಕೆಗೆ ಸ್ಪಂದಿಸಾದ ಸೋಮೇಶ್ವರ ಪುರಸಭಾ ವತಿರ್ದು ಪೊಸತ್ತಾದ ನಿರ್ಮಿಸಾದಿರು ಇಂದಿತ ಉದಿಪನಲ್ಲೇಸು ಶನಿವಾರ ಕಾಣೆ ನಡೆತಲು ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಶ್ರೀಮತಿ ಕಮಲಾ ರಿಬ್ಬನ್ ಅರಲ್ಪಾದ್ ಬಸ್ ತಂಗುದಾಣನು ಉದಿಪನ ಮಲ್ತೇರು. ಸೋಮೇಶ್ವರ ಪುರಸಭಾ ಸದಸ್ಯರು ಮೋಹನ್ ಶೆಟ್ಟಿ ಕುಂಪಲ ತಾರಾ ಯಾಕೇರು. ಅರ್ಚಕರು ಸದಾಶಿವ ಐತಾಳ್ ವೈದಿಕ ವಿಧಿಗೆ ನಡಪಾದು ಪ್ರಾರ್ಥನೆ ನಡಪಾದ್ ಕೊರಿಯರು. पूर्ववस्स स्वाहा सदा पदेदुन्न मम वृक्षक्षेणा चण्डेश्वराय नमः नैवेद्यं निसर्जयेत्. ಈ ಪೊರ್ತು ಪಾತೇರ್ನ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಈ ಜಾಗೆಡು ಪರ ಬಸ್ ಸ್ಟ್ಯಾಂಡ್ ಇತ್ತಂಡು ಅವು ತೀರಾ ಅಜೀರ್ಣಾವಸ್ಥೆಯಲ್ಲಿ ಇತ್ತಿನ ಕಾರಣ ಅವನ್ನು ಪೊಸತ್ತಾದ ನಿರ್ಮಾಣ ಮಲ್ತು ಕೊರಡು ಪಣದು ಸ್ಥಳೀಯರನ ಬೇಡಿಕೆ ಇತ್ತಡು. ಈ ಬೇಡಿಕೆಗೆ ಸ್ಪಂದಿಸಾದ ಸೋಮೇಶ್ವರ ಪುರಸಭಾ ಮುತಾಲಿಕೆಡು ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಿಸಾದ ಇನಿ ಅವೆತ ಲೋಕಾರ್ಪಣೆ ಆತನ ಪಣ ತೆರಿಪಾಯರು. ಮಾಗಣೆಯ ದೇವರಂಜನ ಸೋಮನ ದೇವರಂಜನೆ ಸ್ಥಳ ಸಾನ್ನಿಧ್ಯ ಸ್ವಾಮಿ ಕೊರಗಜ್ಜನ ಪ್ರಾರ್ಥನೆ ಒಂದು ವಿಶೇಷವಾದ ನಮ್ಮ ಸೋಮೇಶ್ವರ ದೇವಸ್ಥಾನದ ಸೋಮೇಶ್ವರ ದ್ವಾರದಲ್ಪ ಬಾರಿ ಪಿರಾಕಡ್ ನಮ್ಮ ಹಿರಿಯಕ್ಕಲು ಕಟ್ಟಿನಂಚಿನ ಒಂಜಿ ಬಸ್ತು ತಂಗದೋಣ ಐದು ಪಕ್ಕ ನಮ್ಮ ಸೋಮೇಶ್ವರ ಫ್ರೆಂಡ್ ಸರ್ಕಲ್ದಕ್ಕಲ ಇನ್ನು ಒಂಜಾತ್ ನವೀಕರಣ ಅಂತ ತೂಂದಿತ್ತೇರು ಅಂಡ ಕರ್ನ ವರ್ಷ ವಿಪರೀತ ಬರ್ತ ಬರ್ಸೋದಾದ್ರೆ ಬಸ್ ಸ್ಟ್ಯಾಂಡ್ ಐತ ಶೀಟ್ ಕಂಪ್ಲೀಟ್ ಪೋದು ಐತ ನವೀಕರಣ ಆಡ್ ಬಂದು ಮುಲ್ತ ನಮ್ಮ ಕಾರ್ಯಕರ್ತೆಯರು ಈ ಸೋಮೇಶ್ವರ ಈ ಭಾಗದ ಕಾರ್ಯಕರ್ತರು ಈ ಭಾಗದ ಕೌನ್ಸಿಲರ್ ಏನಕ್ಲು ನಮ್ಮ ನಾಯಕರ ಒಂಜಾತ ಮನವಿನ ಕೊರ್ದಿತ್ತೀರು. ಆ ಮನವಿಗೆ ನಮ್ಮ ಕರ್ನ ಸರಿ ಆ ಮನವಿದ ಪ್ರಕಾರ ಇಂಗ್ಲಿ ಈ ಬಸ್ ಸ್ಟ್ಯಾಂಡ್ ನವೀಕರಣ ಮಂತ್ ಕೊರಪವಂತ ಒಂದು ಪಾತ್ರನ ಕೊರ್ದಿತ್ತ ಅಂಚಾದ ನಮ್ಮ ಸೋಮೇಶ್ವರ ಪುರಸಭೆದ ನೇತೃತ್ವಡು ಈ ಒಂಜಿ ಬಸ್ ಸ್ಟ್ಯಾಂಡನ್ನು ಸ್ಲ್ಯಾಬ್ ಮಂತದ್ದು ನವೀಕರಣ ಮಂತದ್ದು ಇಂಥ ಪೊರ್ತು ನಮ್ಮ ಇನ್ನು ಲೋಕಾರ್ಪಣೆ ಮಂತೊಂದಿಲ್ಲ. ಈ ಸಂದರ್ಭ ನಮ್ಮೊಟ್ಟಿಗೆ
ಸೋಮೇಶ್ವರ ಮಹಾಶಕ್ತಿಯಿಂದ ಅಧ್ಯಕ್ಷರು ಅಂಜನೆ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಪುರುಷೋತ್ತಮ ಗಟ್ಟಿ ಅವರು ಉಪಸ್ಥಿತರಲ್ಲಿರು ಅಂಚನೆ ಸೋಮೇಶ್ವರ ಪುರಸಭೆದ ಅಧ್ಯಕ್ಷರನ್ನ ಕಮಲಕ್ಕ ಒಲ್ಲೇರು ಅಂಚನೆ ಸೋಮೇಶ್ವರದ ಈ ಭಾಗದ ಕೌನ್ಸಿಲರ್ನ ಸೋನಾ ಸುಭಾಷಿಣಿ ಒಲ್ಲೇರು ಕೌನ್ಸಿಲರ್ನ ಮಾಲ್ತಕ್ಕ ಒಲ್ಲೇರು ಜಯನ್ ಒಲ್ಲೇರು ಅಂಚನೆ ನಮ್ಮ ಹಿರಿಯರನ್ನ ಪದ್ಮನ್ನೆ KSRTC ನಿವೃತ್ತರ ಪದ್ಮನ್ನೆ ಒಲ್ಲೇರು ನಮ್ಮ ಕೇಬಲ್ ನೆಟ್ವರ್ಕ್ದ ಈ ಭಾಗದ ಪ್ರಮುಖರ ದಿನೇಶನ್ ಒಲ್ಲೇರು ಅಂಚನೆ ಈ ಬೂತ್ದ ಅಧ್ಯಕ್ಷರ ನಿಶಾನ್ ಬಕ್ಕ ಕಾರ್ಯದರ್ಶಿಯನ್ನ ಜಯರಾಮಣ್ಣೆ ಒಲ್ಲೇರು ಅಂಚನೆ ನಮ್ಮ ಕಾರ್ಯಕರ್ತ ಬಂಧುಗಳು ಮಾತೆಲ್ಲ ಹೆಚ್ಚಿನ ಸಂಖ್ಯೆ ನೆಟ್ಟು ಪಾಲ್ದತ್ತು ನುಲ್ಲೇರು ಇಂಥ ದಿನಟ್ಟು ನಮ್ಮ ಈ ಬಸ್ ಸ್ಟ್ಯಾಂಡನ್ನು ಈ ಬಸ್ ತಂಗದಾನನ್ನು ಲೋಕಾರ್ಪಣೆ ಮಲ್ತೊಂದಿಲ್ಲ ನನ್ನ ದುಂಬುಗು ಈ ಒಂದು ಬಸ್ ಸ್ಟ್ಯಾಂಡ್ ನಿರ್ವಹಣೆಯನ್ನು ನಮ್ಮ ಸೋಮೇಶ್ವರ ಫ್ರೆಂಡ್ಸ್ ಸರ್ಕಲ್ದ ಕ್ಲಬ್ದ ಜವನೇರು ಮಲ್ಪೇರೊಲ್ಲೇರು ಐದು ನೆತ್ತ ಶುಚಿತ್ವನ ಅದು ಉಪಯುಕ್ತ ಕಂಪ್ಲೀಟ್ ಉಸ್ತುವಾರಿ ನಕಲು ತೂವರೊಲ್ಲೇರು ಅಂಚನೆ ಬಸ್ ತಂಗಣ ಎಡ್ಡ ರೀತಿಡು ದುಂಬದ ಎಡ್ಡ ರೀತಿಯ ಕಾರ್ಯ ನಿರ್ವಹಣೆ ಅದು ಸಾರ್ವಜನಿಕ ಎಡ್ಡ ರೀತಿಯ ಉಪಯೋಗ ಬರೋಡು ಬಗ್ಗೆ ನೆತ್ತ ರಕ್ಷಣೆ ಎಲ್ಲ ಈ ಭಾಗದ ಮಾತು ಸಾರ್ವಜನಿಕ ಮನ್ಪೋಡು ಬಂದ ವಿನಂತಿಯೊಟ್ಟಿಗೆ ಮಾತೆರೆಗಳ ಎಂಕ್ಲೆಗೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಡಿಂಗ್ಲ ಕೌನ್ಸಿಲರ್ ಸೋನಕ್ಕ ಎಡ್ಡ ರೀತಿಯ ಮುತುವರ್ಜಿ ಬೇಲೆ ಮಂತೊಂದಿಲ್ಲ ಅಂಚನೆ ಮಾತಾ ಕೌನ್ಸಿಲರ್ ಎಡ್ಡ ರೀತಿಯ ಬೇಲೆ ಮಂತೊಂದಿಲ್ಲ ನನ್ನತ್ತ ಶಕ್ತಿನ ಸೋಮನ ದೇವರು ಎಂಕ್ಲೆಗೆ ಬೇಲೆ ಮನ್ನ ಶಕ್ತಿನ ಕೊರಡ ಬಂದು ಅಂಚನೆ ವಿಶೇಷ ರೀತಿಯ ಅನುದಾನ ಸೋಮೇಶ್ವರದ ಸೋಮನ ದೇವರು ಎಂಕ್ಲೆಗೆ ಸರ್ಕಾರ ತರಪಾದ ಕೊರಡ್ದು ಸೋಮೇಶ್ವರದ ಈ ಅಭಿವೃದ್ಧಿ ಕೆಲಸಕ್ಕೆ ಎಂಗ್ಲೆ ನನ್ನತ್ತ ಶಕ್ತಿ ಕೊರಡಂದು ಈ ಸಂದರ್ಭ ಪ್ರಾರ್ಥನೆ ಮಂತೊಂದಿಲ್ಲ ನಿವೃತ್ತ KSRTC ಡ್ರೈವರ್ ಪದ್ಮನಾಭ್ ಇಂದೊಂಜಿ ಊರ್ದಾಕ್ಲೆಗ್ ಅಗತ್ಯ ಇತ್ತಿನ ಬಸ್ ಸ್ಟ್ಯಾಂಡ್ ಪಡೆದು ಇಂದಿನ ನಿರ್ಮಿಸಾದ ಕೊರ್ನ ಪುರಸಭೆಗೆ ಬೊಕ್ಕ ಪುರಸಭಾ ಸದಸ್ಯರಿಗೆ ಅಭಿನಂದನೆ ಸಂದಾಯರು. ಇವತ್ತು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ನಮ್ಮ ಈ ಬಸು ತಂಗುದಾಣ ಒಂದು ಶಿಥಿಲಗೊಂಡಿದ್ದು ಅದನ್ನು ಇಂದು ನಮ್ಮ ಪುರಸಭಾ ಒಂದು ಅನುದಾನದಿಂದ ಇವತ್ತು ಅದನ್ನು ನೆರವೇರಿಸಿದ್ದಾರೆ. ಅದರ ಉದ್ಘಾಟನೆ ಕೂಡ ಈಗ ತಾನೇ ನಡೆದಿದೆ. ಭಾಳಷ್ಟು ಖುಷಿಯಾಗ್ತಾಯಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಈ ಬಿಸಿಲಿಗಾಗಲಿ ಅಥವಾ ಮಳೆಗಾಗಲಿ ಇಲ್ಲಿ ನಿಲ್ಲಲಿಕ್ಕೆ ಭಾಳ ಕಷ್ಟಕರವಾದ ಒಂದು ಸನ್ನಿವೇಶ ಇತ್ತು. ಹಾಗಾಗಿ ಇಲ್ಲಿ ಇದೊಂದು ನಿರ್ಮಾಣವಾದ ನಮ್ಮ ಈ ಸೋಮೇಶ್ವರಕ್ಕೆ ಒಂದು ಒಳ್ಳೆಯ ಒಂದು ಹೆಸರನ್ನು ತಂದಿದೆ. ಇದರ ಪ್ರಯೋಜನವನ್ನು ನಮ್ಮ ಎಲ್ಲ ಪ್ರಯಾಣಿಕರು ಪಡೆಯಬೇಕಾಗಿ ನಾನು ಕೇಳಿಕೊಳ್ಳುತ್ತಾ, ನಮಗೆ ಈ ಒಂದು ಸುಸಜ್ಜಿತವಾದ ಒಂದು ನಿಲ್ದಾಣವನ್ನು ಕಲ್ಪಿಸಿಕೊಟ್ಟಂಥ ಪುರಸಭೆಯ ಎಲ್ಲ ಕೌನ್ಸಿಲರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ನಮ್ಮ ನಾಗರಿಕರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇನ್ನಷ್ಟು ಉತ್ತಮವಾದ ಇಲ್ಲಿ ನಮ್ಮ ನೈರ್ಮಲ್ಯೀಕರಣ ಆಗಲಿ ಅಥವಾ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾವು ಮುಂದೆ ನಿರೀಕ್ಷಿಸುತ್ತಿದ್ದೇವೆ. ಹಾಗಾಗಿ ಇನ್ನು ಕೂಡ ಸೋಮೇಶ್ವರ ಇನ್ನಷ್ಟು ಬೆಳೀಲಿ ಅಂತೇಳಿ ನಾನು ಈ ಮೂಲಕ ಹಾರೈಸ್ತಾ ಇದ್ದೇನೆ. ಸೋಮೇಶ್ವರ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ, ಸ್ಥಳೀಯ ಪುರಸಭಾ ಸದಸ್ಯರು ಶ್ರೀಮತಿ ಸೋನಾ ಸುಭಾಷಿಣಿ, ಪುರಸಭಾ ಸದಸ್ಯರು ಹರೀಶ್ ಕುಂಪಲ, ಜಯ ಪೂಜಾರಿ, ಬೂತ್ ಅಧ್ಯಕ್ಷರು ನಿಶಾನ್ ಪೂಜಾರಿ, ಕಾರ್ಯದರ್ಶಿ ಜಯರಾಮ್, ಸ್ಥಳೀಯ ಪ್ರಮುಖರು ಪ್ರಕಾಶ್ ಗಟ್ಟಿ, ಅಜಯ್, ಪ್ರವೀಣ್, ದಿನೇಶ್ ಕಾಜವ, ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆತ್ತೇರು.